ಖಗವತಿ ವಾಹನ ಕನಪದ ಗದುಗಿನ ವೀರ ಮಾಡಲವೆಲ್ಲವೂ ನಿನ್ನ ಗಗನವೆಲ್ಲವೂ ನಿನ್ನ ವಿಘ್ನವ್ಯಾಳ ಕುಲ ಪ್ರವರ್ತಕರುಡು ವಿಘ್ನೇವ ಪಜ್ಜಾನನ ವಿಘ್ನೋ ತುಂಗಗಿರಿ ಪ್ರಭೇವರ ಬಲಿ ವಿಘ್ನಾತಿ ಕುಂಭೋತ್ತವ ವಿಘ್ನವೂ ಗಜಮುಖದವಾಗಿ ಗಣಪಗೆ ಆರತಿ ಗಜಮುಖದವಾಗಿ ಗಣಪಗೆ
ಭೂಷಣ ಕುಮಾರ ಗಜವದನ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ದೇವರ ದೇವ ಕೃಪಾಕರ ಪಾವನ ಚರಿತ ಪುಣ್ಯೋದಯನ ಭಾವದ ವಿಷಯಕ್ಕೆ ತಿರುಗದ ಕೋವಿದ ಗಿರಿಜಯವರ ಸುಂದರ ಶಿವಮುನಿ ನಮಿತ ಸುರಮುನಿ ನಮಿತ ಭರಿತ ಸಿದ್ಧಿಯ ತಾದೈದಿಂದ ದೊಡ್ಡ
ಸುಗುಣ ವಿಶಾಲ ಬಾಲಗಿರಿ ಜಯಳ ಬಾಲನೆನಿಸಿ ರಿಪುಜಾಲ ಶೀಲನೆಯನ್ನು ಧರೆಯಳು ರಂಜಿಸುವ ಧರೆಯಳು ರಂಜಿಸುವ ಪದವುರ ಸುಗುಣ ವಿಶಾಲ ತಾದೇ ನಿನ್ನದೇ ಇದೇ ನಿನ್ನದೇ ತಾದೇ ನಿನ್ನದೇ 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 ತೊಂದರ ನಿನ್ನದೇ ನಿಂದರ ನಿನ್ನದೇ ತೊಂದರ ನಿನ್ನದೇ 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 ತಾದೇ ನಿನ್ನದೇ ಇದೇ ನಿನ್ನದೇ ತಾದೇ
ಸರಸಿಯ ತಡಿಯಲ್ಲಿ ಕಣ್ಸಂದೆ ಮಾಡ್ಪುರ ಬರುವುದೇ ಎದೆಗೆ ಗುರು ಪೂಜಾ ಧನ
ದೈ ದಿಮಿತ ದಿನ ದೈ ತಗದ ದಿನ ದೈ ತಹದ ದಿನ ದೈ ದಿನ ದೈ ದಿನ ದೈ ದಿನ ದೈ ತತ್ತೋಂಗದಿ ಕೂತಗ ದೈ ತದರಿಗಿಡ ಗಿಡದಗ ತತ್ತೋಂಗದಿ ಕೂತಗ ದೈ ಇದರಿಗಿಡ ಗಿಡದಗ ತತ್ತೋಂಗದಿ ಕೂತಗ ದೈ ತದರಿಗಿಡ ಗಿಡದಗ ತತ್ತೋಂಗದಿ ಕೂತಗ ದೈ ದೈ ತಗದ ದಿನ ದೈ ದಿನಿತ ದಿನ ದೈ ತಹದ ದಿನ ದೈ ತಗದ ದಿನ ದೈ ದಿನ ದೈ ದಿನ ದೈ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಮ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಶ್ರೀಮುಡಿ ಗಂಧ ಪ್ರಸಾದ ಶಿವಾರ್ಪಣವಸ್ತು. ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಚನ್ನಕೇಶ ದೇವರು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ದೈವ ದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ದೈವ ದೇವರುಗಳು ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿ ಗಂಧ ಪ್ರಸಾದ ಶಿವಾರ್ಪಣ ವಸ್ತು. ದಕ್ಕಿತ್ತು ದಕ್ಕಿತ್ತು ರಂಗಸ್ಥಳಕ
ದಿನಮಣಿ ಶತದೇವ ದಂತ ಮತ್ತೆ ಸೀತಾತು ಕಮಲದ ಶಿವ ಸ್ತೋತ್ರವು ವೇದ ವೇದ್ಯವು ನಮಾಮಿ
सर्वांगे हरिचंदनं च कलयन् कंठे तावली गोपस्त्री परिवेष्टितो विजयते गोपाल चूडामणि गोविंद नंद मुकुंद पाहि देवा गोविंद नंद मुकुंद पाहि देवा गोवर्धनधर गोपकुमार गोवर्धनधर गोपकुमार देवकी नंदन माधव देवकी नंदन माधव गोविंद नंद मुकुंद पाहि देवा मधवृंदावन मधपरिपालन मधवृंदावन मधपरिपालन तुलसी भूषण सुललित पोषण तुलसी भूषण सुललित पोषण सुललित वेणु करवेणु सुललित वेणु करवेणु गोविंद नंद मुकुंद पाहि देवा कालिंदी के मदन गोपाल
ಸತ್ಯಭಾಮೆ ಕೇಳೆ ಮದನ ಗೋಪಾಲೆ ಸತ್ಯಭಾಮೆ ಕೇಳೆ ಮದನ ಗೋಪಾಲೆ ಮದನ ಗೋಪಾಲೆ ಚದುರ ಸುಶೀಲೆ ಮದನ ಗೋಪಾಲೆ ಚದುರ ಸುಶೀಲೆ ದೇವಿಂದ ಜನುತ 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 ದೇವಿಂದ ಜನುತ ದೇವಿಯ ಜನುತ 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 ಭಕ್ತಿಯ ಕೇಳೆ ಮದನ ಗೋಪಾಲೆ ಭಕ್ತಿಯ ಕೇಳೆ ಮದನ ಗೋಪಾಲೆ ಮದನ ಗೋಪಾಲೆ ಕರುಣೆ ಸುಶೀಲೆ ಮದನ ಗೋಪಾಲೆ ಕರುಣೆ ಸುಶೀಲೆ ಜನುತ 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 ದೈಯ ಜನುತ 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 ರಕ್ಷಣೆ ಕೇಳೆ ಮದನ ಗೋಪಾಲೆ ರಕ್ಷಣೆ ಕೇಳೆ ಮದನ ಗೋಪಾಲೆ
ದಕ್ಷಿಣಿ ನೀವೆಲ್ಲರೂ ನನ್ನ ಹೊಂದಿಕೊಂಡು ಸಂತೋಷ ಜೀವನ ಸಾಗಿಸ್ತಾ ಇದೆ. ಒಬ್ಬ ಪುರುಷನಿಗೆ ಎಷ್ಟು ಮಂದಿ ಹೆಂಡತಿ ಅಂತ ಕೇಳಿದ್ರೆ ಒಬ್ಬನಿಗೆ ಒಬ್ಬಳೇ. ನನಗೆ ಹಾಗ ಏನು ಸೌಭಾಗ್ಯವೋ ಏನು ನನ್ನ ಪುಣ್ಯವೋ ಅದು ಹೇಳತೀರದು. ಅಷ್ಟಮಾಂಗನಿಯರಿಗೆ ನಾನು ಗಂಡನಾಗಿದ್ದೇನೆ. ಎಷ್ಟು? 8 ಹೆಂಡತಿಗೆ ನಾನು ಒಬ್ಬ ಗಂಡ. ಹೌದಲ್ಲ? ಯಾರಿಗಾದ್ರೂ ಈ ಭಾಗ್ಯ ಸಿಗ್ತಾರ? ಹಾಗೆ 8 ಮಂದಿ ಹೆಂಗಸರು ಸಿಕ್ಕಿದ್ರೆ ಅವರು ಸರಿಯಾಗಿ ಸುಖವಾಗಿ ಬಾಳಿಸಕ್ಕೆ ಆಗ್ತಾರ? ಆಗುದಿಲ್ಲ. ಒಬ್ಬಳನ್ನು ಕಟ್ಟರೆ ಮತ್ತೊಬ್ಬಳಿಗೆ ಆಗುದಿಲ್ಲ. ಇವಳನ್ನು ನೋಡಿದ್ರೆ ಇವಳಿಗೆ ಆಗುದಿಲ್ಲ, ಇವಳನ್ನು ನೋಡಿದಕ್ಕೆ ಅವಳಿಗೆ ಆಗುದಿಲ್ಲ. ನಮ್ಮಲ್ಲಿ ಹೊಂದಾಣಿಕೆ ಉಂಟು. ಈ ಮಾಸ್ತರಿ ಎಂಬುದು ಬಿಚ್ಚುತ್ತಾ ಇತ್ತು. ಅದು ನಮ್ಮಲ್ಲಿ ಇಲ್ಲ. ಮಾಸ್ತರಿ ಇಲ್ಲದೆ ಸಂತೋಷದಿಂದ ಸರಸ ಸಲ್ಲಾಪದಿಂದ ನನ್ನನ್ನು ಹೊಂದಿಕೊಂಡಿದ್ದೀರಿ. ಏನು ನಗರ ನಮ್ಮದು ಅಲ್ವಾ? ಈ ಸರದಿ ಮಧ್ಯೆಯಲ್ಲಿರುವಂತ ಈ ನಗರಿಗೆ ಏನ್ ಹೆಸರು? ದ್ವಾರಕಾ. ಏನ್ ಹೆಸರು? ದ್ವಾರಕಾ. ಏನ್ ಹೆಸರು? ದ್ವಾರಕಾ ನಗರಿ. ಇಲ್ಲಿ ವಿಶೇಷವೇನು ಹೇಳು? ನವರತ್ನಮಯ ಭವನ ಇದು. ನವರತ್ನಮಯ ಅಂತ ಭವನ. ಇದು ಮಾತ್ರ ಅಲ್ಲ, ಈ ಮನೆಗೆ ಎಷ್ಟು ಬಾಗಿಲುಂಟು? ಬಾಗಿಲು ಎಷ್ಟು ಲೆಕ್ಕ ಮಾಡಿ? ಬಾಗಿಲು. ಯಾಕೆ? ಯಾಕೆ ಬರುವುದಕ್ಕೆ? ಅಂತ ಕೆಲವರು ಏನು ಹೇಳ್ತಾರೆ ಗೊತ್ತಾ? ಕೃಷ್ಣ ಒಂದು ಮನೆ ಮಾಡಿಕೊಂಡಿದ್ದಾನೆ. ಆ ಮನೆ ಮಾಡಿಕೊಂಡಂತಹ ಮನೆಗೆ ಸಾವಿರಾರು ಬಾಗಿಲುಗಳುಂಟು. ಯಾಕೆ 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 ಯಾರಾದ್ರೂ ಕೇಳಿದ್ರೆ ಉತ್ತರ ಏನ್ ಕೊಡ್ತಾರೆ ಕಳೋದು ಗೊತ್ತಾ? ಅವರು ಇವರು 2-3 ಜನ ಸೇರ್ಕೊಂಡು ಹೇಳಿದ್ರು ಗೊತ್ತಾ ನಿನಗೆ? ಮಾತುಗಾದಿಗಳಿಗೆ ಹೆದರಿ ಓಡುವುದಕ್ಕೆ. ರಾಕ್ಷಸರು ಬಂದಾಗ ಧಡಿಗರಾದವು ಇಲ್ಲಿ ಪ್ರವೇಶ ಮಾಡಿದಾಗ ಪೆಟ್ಟು ತಿಂದು ಓಡುವುದಕ್ಕೆ ಬಾಗಿಲುಗಳೆಲ್ಲ ಬೇಕು. ಎಲ್ಲಿಂದ ಬೇಕಾದ್ರೂ ಓಡ್ಬೋದು, ಆಮೇಲೆ ಓಡ್ಬೋದು, ಇಲ್ಲಿಂದ ಓಡ್ಬೋದು. ಹಾಗೆ ಹೇಳ್ತಾರೆ ಬರೀ ಸುಳ್ಳು ಅಲ್ವಾ? ಹಾಗೆಂತ ಮನುಮುನಿಗಳನ್ನು ಏನು ಕೊಂಡಾಡ್ತಾ ಇದ್ದಾರೆ? ಭಕ್ತರಿಗೆ ಮುಕ್ತ ದ್ವಾರ, ದ್ವಾರಕನಾಗರಿ ಎಂಬುದೇ ಇದು ಗಟ್ಟಿಯಾದ ವಿಷಯ. ಯಾವ ದಾರಿಯಲ್ಲೂ ಬರಬಹುದು, ಅಲ್ಲಿ ಬರ್ಬೋದು. ಸುಖದಿಂದ ಸಂತೋಷ ನಮ್ಮ ಜೀವನ ಸಾಗಿಸ್ತಾ ಇದೆ. ಸರಸ ಸಲ್ಲಾಪದಿಂದ ನಮ್ಮ ಮಡದಿಯರಾದ ನಿಮ್ಮ ಜೊತೆಲಿ ಸಂತೋಷದ ಜೀವನ ಸಾಗಿಸ್ತಾ
ನಂಬಿದ ಆನಂದದಿಂದ ಬೆಂಬಿಡ ಒಲೆಯೋದೆ ಬೆಂಬಿಡ
Devi
ಮಹಿಳೆಯ ಪರಾಕ್ರಮ ಅಲ್ಲರಾಯ ಇರುವಂತಹ ಸ್ಥಳ ಹಸ್ತಿನಾವತಿ ಅಧಿಕಾರಿ ಯಾರು ಅಂತ ಹೇಳ್ತೀರಿ ಪಂಚಪಾಂಡವರು ಅಂತ ಕೇಳಬಲ್ಲೆವು. ಹಾಗೆಂದು ಕಳ್ಳಬಹುದು ಹೊರಟು ಬಂದ ಕಾರ್ಯಕಾಲ ಅನೇಕವಿದೆ. ಯಾರು ಅಲ್ಲಿ ಬುದ್ಧಿ ಒಳ್ಳೆಯದು ಹೇಳು ಮೇಲೆ ಏನಾಗಬೇಕು ತಮ್ಮ ಪ್ರಸಾದ ವಿಷ್ಣುನ ಮುಂದೆ ಯಾರಿದ ಕ್ಷಣದಲ್ಲಿ ಹೌದು ಬುದ್ಧಿ ಹೊಗಳಿಕೆಯಾಗಬೇಕಲ್ಲ. ಹೌದು ಹೊಗಳಿಕೆಗೆ ಆಗಬೇಕಲ್ಲ ಬುದ್ಧಿ ಹ. ತಯಾರು ಮಾಡಿದ್ದೆ ಆರಂಭವಾಗಲಿ ನೋಡೋಣ. ಆಗಲಿ ಬುದ್ಧಿ ತಮ್ಮ ಬಗ್ಗೆ ಪ್ರಾರಂಭ ಮಾಡಲೇ ಮೊದಲು ಹ. ಶ್ರೀಕೃಷ್ಣ ಸಂಪ್ರೀತ ಹ. ನಿಮ್ಮದೇ ಅಲ್ವಾ ಹ. ಅಲ್ಲಪ್ಪ ಇದ್ದದಲ್ಲಿದ್ದಾಗ ತ್ರೈಲೋಕ್ಯನಾಥ ಹೌದಲ್ವಾ ಫಲ. 3 ಲೋಕದಲ್ಲಿ ಅಜಾತ ಶತ್ರು ಆತ ಹೌದಲ್ವಾ ಹ. ಶ್ರೀಕೃಷ್ಣ ಸಂಪ್ರೀತ ಲೋಕವಿಖ್ಯಾತ ಹ. ಧರ್ಮರಾಯ ಮಹಾರಾಜ ಪರಾಕು 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 ಶುಭವಾಗಲಿ ನಿಮಗೆ. ಆಗ್ಲಿ ಇನ್ನು ಯಾರದ್ದು ಪ್ರಾರಂಭ ಮಾಡ್ಲಿ ಭೀಮಸೇನ. ಭೀಮಸೇನ್ ರಾಯರು ಭೀಮಸೇನ್ ರಾಯರು ಭೀಮಸೇನ. ಆಗ್ಲಿ ಹ. ಗಂಡರಿಗೆ ಗಂಡ ಗಣಪ್ರಚಂಡ ಸಿಂಹಾಲಿಗೆ ಕಾಲ 3 ಹೊತ್ತು 27 ಅನ್ನ ಉಂಡ ನೀವು ಎಷ್ಟು 27 ಕಂಡುಗ. ಹೌದೌದು ಅದು ಕೆಲವು ಯಾಕೆ ಬಿಟ್ಟದ್ದು? ಹೌದು ಭೀಮ ವೀರ ಭೀಮ ಬಹುಪರಾಕ್ ಬಹುಪರಾಕ್ ಸಂತೋಷವಾಯಿತು. ಆಗ್ಲಿ ಇನ್ನು ಓ ಅಮ್ಮನಾದ ಪ್ರಾರ್ಥನಿದ್ದಾನೆ ಮಗಳು. ಸ್ವಸ್ತಿ ಶ್ರೀ ರಾಜಮಾನ್ಯ ರಾಜಶ್ರೀ ಸೂರ್ಯನಂತೆ ತೇಜಸ್ವಿ ಚಂದ್ರನಂತೆ ಏನು ವಿವೇಕದಲ್ಲಿ ಎಂತದದು? ಗಾಂಭೀರ್ಯದಲ್ಲಿ ಶರದಿ ಗಂಭೀರ ಬಹುಪರಾಕ್ 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 ಸಾಕ್ ನಿಲ್ಲಿಸು. ಮುಂದೆ ನಕುಲ ನಕುಲ ನಕುಲರಿದ್ದಾನೆ. ನಕುಲ ಮಹಾರಾಜ ಭಕ್ತ ಸಕಲ ಪ್ರಶಸ್ತಿ ಪ್ರಶಸ್ತ ಬಹುಪರಾಕ್ 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 ಸಹದೇವನಿಗೂ ಇದ್ದಾನೆ. ಸಹದೇವ ಸಹದೇವ ಪರಾಕು ಪರಾಕು ಪರಾಕ್ ಸಂತೋಷವಾಯಿತು. ಹಾ. ನಿನಗೆ ಬೇಕಾದಂತಹ ಉಡುಗೊರೆಯನ್ನು ಕೊಡುವುದಕ್ಕೆ ಹೇಳಿದ್ದೇನೆ. ಆಗಲಿ ದೇವ್ರೆ ಹೋಗು ಒಳಗಿದ್ದುಕೋ. ಆಗಲಿ ದೇವ್ರೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ವಿಶೇಷದಿಂದಲಾಗಿ ಪಾಂಡವರು ಏನು ಅಂತ ಲೋಕಕ್ಕೆ ಗೊತ್ತಾಗಿ ಹೋಗಿದೆ. ಯಾವತ್ತೂ ನಮ್ಮ ಆಳ್ವಿಕೆಯಲ್ಲಿ ಸತ್ಯ ಧರ್ಮ ನ್ಯಾಯ ನಿಷ್ಠೆ ಶರೀರದಲ್ಲಿರುವಂತಹ ಧಮನಿಗಳಲ್ಲಿ ಹರಿಯುತ್ತಿರುವಂತಹ ರಕ್ತವು ಅದನ್ನೇ ವ್ಯಕ್ತಪಡಿಸುತ್ತಾ ಇದೆ ಎನ್ನುವಂತಹ ಸಂತೋಷ ನಮಗೆಲ್ಲರಿಗೂ ಮೈ ಮುರಿದವಗಳಿವೆ
ಹಿಡಿಂಬ ಸುರೇಂದ್ರಾಜ ನಾನೇ ಸರಿ ಹೊರಟು ಬಂದ ಕಾರ್ಯಕ್ರಮ ವಿಷಯ ಬಹಳ ಇದೆ.
ಏನಿದು ಆಶ್ಚರ್ಯ? ಈ ಹಿಡಿಂಬಾವರದಲ್ಲಿ ಅದೆಷ್ಟೋ ಕಾಲದಿಂದ ಮುನ್ನಬರಲು ಸಲಹುತ್ತಾ ಇದ್ದೆ. ಹಿಡಿಂಬಾಸುರ ಎಂಬ ಹೆಸರನ್ನು ಪಡೆದವನ ಏನು ಆಶ್ಚರ್ಯ? ಈ ದಟ್ಟವಾದ ಅರಣ್ಯಕ್ಕೆ ಯಾರೋ ದೂರದಿಂದ ಪ್ರವೇಶ ಮಾಡಿದ್ದಾರೆ. ಮಾನವರು ಈ ಕಡೆ ಬಂದಿದ್ದಾರಂತಾದ್ರೆ ಅವರ ಮೈಯ ತನುಗಂಧನನ್ನು ನಾಸಿಕಕ್ಕೆ ಬಡಿಯುತ್ತಾ ಇದೆ. ಒಳ್ಳೆಯ ಸಮಯ. ಬಾಯಲ್ಲಿ ಜೊಲ್ಲು ಸುರಿಯುತ್ತಾ ಇದೆ. ಏನಾದ್ರೂ ತಿನ್ನಬೇಕುಂತಾಗಿದೆ. ಇನ್ನು ಒಳಗೆ ಹೋಗಿ ತಿನ್ನು.
ಯಾಕೆ ಮತ್ತೆ ಹೋದಿದ್ರೆ ನಾವೆಲ್ಲವರು ಕಾಲಕ್ಕಿರಾತರು ಕಾರ್ತಿಗಾದರು ಮೂರು ಸಮುದ್ರದಿಂದ ಗಟ್ಟದ ತನಕ ಬೇಟೆಯಾಡುತ್ತಾ ಇರುವವರು ಮೂಡುಬಿದ್ರೆಯಿಂದ ಪಡುಬಿದ್ರ ತನಕ ಆಟ ಆಡೋರು ಎಂತದದು ಯಜಮಾನ್ರೆ ಎಲ್ಲಿಂದ ಮೂಡುಬಿದ್ರೆಯಿಂದ ಪಡುಬಿದ್ರ ತನಕ ಆಟ ಆಡೋರು ಅದು ಯಾರ ಊರದು ತಾವು ಹೇಳಿದಲ್ಲ ಅಲ್ವೋ ಓ. ಮೂರು ಸಮುದ್ರದ ತೀರದಿಂದ ಪಡು ಕಡಲ ತನಕ ಹೂಗಲ್ಲ ಅಲ್ವಾ? ಹೂಗಲ್ಲ ನಮ್ಮ ಸ್ವಇಚ್ಛೆಯಿಂದ ನಿತ್ಯವೂ ಬೇಟೆಯಾಡ್ತಾ ಇರುವರು ಹೌದು. ಹೌದೇನು ಬೇಟೆಯಾಡದೆ ಹಲವಾರು ಸಮಯ ಕಳೆದು ಹೋಯಿತು ಹೌದು. ಮಾಂಸ ತಿನ್ನದೆ ಅಲ್ಲೆಲ್ಲ ಬುಟ್ಟ ಹಿಡಿದೈತೆ ಹೌದಲ್ಲ ನಾವು ಮಾಂಸ ಭಕ್ಷಣೆ ಮಾಡುವವರು ಹಾಗಾಗಿ ಮಾಂಸ ತಿನ್ನದೆ ನಮಗೆ ದಿನ ಕಳೆಯುವುದಕ್ಕೆ ಕಷ್ಟ ಹಾಗಾಗಿ ನಿಮ್ಮೆಲ್ಲರನ್ನು ನಾನು ಬರಮಾಡಿಸಿಕೊಂಡಿದ್ದೇನೆ ನಾವೆಲ್ಲವರನ್ನು ಬೇಟೆಗೆ ಸಿದ್ಧತೆ ಮಾಡಬೇಕಾಗಿದೆ ಹೌದೇನು ಗಣಗಾರರಿದ್ದಾರೆ ಜನಗಾರ ಬಹಳಷ್ಟು ಬಂದಿದ್ದಾರೆ ನೋಡೋಣ ಲೆಕ್ಕಗಳು ಲೆಕ್ಕ ಮಾಡಕ ಹತ್ತೇನ್ರಪ್ಪ ಸುತ್ತ ಮಾಡ್ರಪ್ಪ ಯಜಮಾನ್ರಿಗೆ ಸುತ್ತ ಮಾಡ್ರಪ್ಪ ನಿಲ್ಲ ಮುಗೀತಾ ಕಿರಾಸ್ತನ್ನ ಲೆಕ್ಕ
ಒಂದರ ಮೇಲೆ ಹರಡು, ಎರಡು, ಎರಡು, ಹಾ. ಎರಡರ ಮೇಲೆ ಮೂರು, ಆ ಬಳಿಕ ಮೂರು, ಮೂರರ ಮೇಲೆ ನಕ್ಕು, ನೀನು ನಕ್ಕು, ನಕ್ಕು ಬೇಡ ಅಂತ ಹೇಳಿದಲ್ವ ನೀವು? ಲೆಕ್ಕದಲ್ಲಿ ನಾಲ್ಕು, ಲೆಕ್ಕದಲ್ಲಿ ನಾಲ್ಕು, ಹಾ. 5, 6 ಹಾರಕ್ಕೆ ಪ್ರಾರಂಭ ಮಾಡಿಬಿಟ್ಟಾರೆ. ಹಾರಕ್ಕೆ ಪ್ರಾರಂಭ ಲೆಕ್ಕದೊಳಗೆ 6, ಲೆಕ್ಕದಲ್ಲಿ 6, 7 ಉಂಟು, 7 ಉಂಟು, ಯಾರು ಕೂರ್ಲಿಲ್ಲ, 7 ಉಂಟು, 7, 8, 9 ಯಾವಾಗ ಹೋಗುವ ನೀನು ಕಾಯೋದೇ ಈಗ ಅದನ್ನೇ 9 ಹೊತ್ತು ಯಾವಾಗ ಬರ್ತದೆ ಅಂತ 9, 10 ಹಾ. ಇವ್ರು ಯಾವ ಕಡೆ ಅವರನ್ನು ಕೊಲ್ಲಬೇಡಿ ನೀವು. ಇರುವುದೇ ಒಂದು 10 ಲೆಕ್ಕದಲ್ಲಿ 10, 10, ಹಾ. 10ರ ಮೇಲೆ 20, ಅದು ನಿನಗೆ ಬರಲಿ, ಯಾರು ಹೇಳಿದ್ರು? 20 ನಿನಗೆ ಬರಲಿ. ಲೆಕ್ಕದೊಳಗೆ 20, ಲೆಕ್ಕದೊಳಗೆ 20, ನಂತರ 30, ಹಾ. 30, 40, ಇಳಿತದೆ ಹುಡುಕೋದು. ಏನು ಹುಡುಕೋದಪ್ಪ? ನಾಡು 10, 40, ಹಾ. 50, 60, 100, ಅವನು 100ಕ್ಕೆ ಪ್ರಾರಂಭ ಮಾಡುತ್ತೆ. ಎಲ್ಲಿ ಗೊತ್ತಾಗಿಲ್ಲ ಅವನಿಗೆ. ಲೆಕ್ಕದಲ್ಲಿ 100, 100, ಹಾ, ಬಳಿಕ 100 ಮೇಲೆ 200, ಹಾ. 200 ಮೇಲೆ 300, ಹಾ. 500, ಹಾ. ಎಂತದ ನೀನು ಮರ ಮುರಿಯೋದು? ಲೆಕ್ಕದೊಳಗೆ ಲೆಕ್ಕದಲ್ಲಿ 500, ಸಾರು, ಹಾ. ಸಾರು, ಅದು ಮಧ್ಯಾಹ್ನದ ಊಟಕ್ಕೆ ಸಾರು, 1000, ಲಕ್ಷ, ಹಾ. ಪಾಂಡಿ, ಬರ್ಕಾಳಿ, ಕೋಟಿ, ಅದು ಯಾರು ಪಾಂಡಿ ಬರ್ಕಳಿ? ಕೊನೆ ಲೆಕ್ಕ ಇಲ್ಲ. ಅದೆಲ್ಲ ಮುಗಿತು, ಕೋಟಿ? ಕೋಟಿ, ಬರ್ಕಾಳಿ, ಹೌದಾ? ಈವರೆಗೂ ಲೆಕ್ಕ ಇಲ್ಲ. ಲೆಕ್ಕ ಇಲ್ಲ. ಹಾಗಾದ್ರೆ ಇಷ್ಟು ಮಂದಿ ಕಲೆಗಾರರು ನಮ್ಮ ಜೊತೆ ಸೇರಿದ್ದಾರೆ. ಇದ್ದವ್ರೆ. ಹಾಗಾದ್ರೆ ಇವರೆಲ್ಲ ಭೇಟಿಯಾಗಬೇಕು ಅಂತ ಇದ್ರೆ ಹಾ. ಒಂದೊಂದು ಆಯುಧಗಳು ಬೇಕಲ್ಲ? ಆಯುಧ ಬೇಕಾಗಿ. ಯಾರ್ಯಾರಲ್ಲಿ ಯಾವ ಯಾವ ಆಯುಧ ಇದೆ ಅಂತ ಕೇಳ. ನೀನೇನು ಆಯ್ತು ತಂದಪ್ಪ? ಕೊಡಲಿ, ಕೊಡಲಿ, ಈಟಿ, ಈಟಿ, ಕತ್ತಿ, ಕತ್ತಿ, ಕಠಾರಿ, ಕಟಾರಿ, ಖಡ್ಗ. ಕೆಲವರಲ್ಲಿ ಒಂದು ಆಯ್ತು ಆಯ್ತೆ. ಎಲ್ಲರಲ್ಲಿ ಒಂದೊಂದು ಆಯುಧ ಇದೆ. ಈಟಿ, ನಿನ್ನಲ್ಲಿ, ಈಟಿ, ಕಟಾರಿ, ಕೋಟಿ ಪೂಜಾರಿ, ಕಟ್ಟದ ಗೋಲಿ, ರೊಟ್ಟಿಗೆ ಮಾರಿ. ಕೋಟಿ ಪೂಜೆ. ಹೌದು. ಅದು ಯಾರು ನಿನ್ನ ಸಂಬಂಧಿಕ? ತಯಾರು ಮಾಡಿದವ, ತಯಾರು ಮಾಡಿದವ, ಹಾ, ಹಾ. ತಯಾರು ಮಾಡಿದವ. ಹಾ. ಹೌದು. ಇದರಲ್ಲಿ ಒಂದೊಂದು ಆಯ್ತು ಐತೆ. ನಿನ್ನಲ್ಲಿ ಬಂದೂಕ ಐತೆ. ಆಗಿದೆ ಆಗಿಲ್ಲ. ಇಷ್ಟು ಬೇಗ ಎಂತದ್ದು? ಬಂದೂಕು, ಬಂದೂಕು. ಬಂದೂಕ ಐತೆ. ಆದ್ರೆ ಏನು ಉಪಯೋಗ? ಉಪಯೋಗ ಐತೆ. ಕಿವಿಗೆ ಮದ್ದು ಹಾಕೋದು, ಬಾಯಿಗೆ ಬೆಂಕಿ ಹೊಡುದು. ಯಾರ ಕಿವಿಗೆ ಮದ್ದು ಹಾಕೋದು, ಯಾರ ಕಿವಿಗೆ ಬಾಯಿಗೆ ಬೆಂಕಿ ಕೊಡುದು. ಇದ್ರೆ ಕಿವಿಗೆ ಹಾ. ಬೆಂಕಿ ಕೊಟ್ರೆ ಡಾಮ್ ಡೂಮ್ ಕುಸ್ಕು, ಹಾ. ಮೃಗ ಹುಡುಗ ಅತ್ತ, ನಾನಿತ್ತ, ಕೋವಿ ಕುತ್ತ. ಹಾಗಾದ್ರೆ ಎಲ್ಲವರಲ್ಲಿ ಒಂದೊಂದು ಆಯುಧ ಇದೆ. ಆಯುಧ ಇದೆ. ಅದು ಹೊತ್ತು ಮಾಡೋದಲ್ಲ. ಅಲ್ಲ, ಬಲ ನಿಲ್ಲಿಸು. ದೇವ್ರ ಮುಂದೆ ಜಿಂಕ, ಸಿಂಹ, ಸೋಮ, ಅಂಗಾರ, ಬುಧವಾರ, ಶುಕ್ರವಾರ, ಶನಿವಾರ, ಐತಾರ, ಮಂಗಳವಾರ, ಬುಧವಾರ, ಶುಕ್ರ, ಆ ಮುಂದಿನ ತಲೆ ಹೋಗ್ಬೇಕು. ಏಯ್! ಯಾರಂತ ಮುಂದಿನ ತಲೆ ಹೋಗ್ಬೇಕಾದ್ದು? ಅದೇ ಭಾಗವತ ಕಾಲು ಸರಿಯಾಗಿ ಹಿಂದಿನ ಕಾಲು ಬಡಿಗೆ. ಹಾಗಾದ್ರೆ ಆಡೋಣ ಬೇಕೆ?
ಹೇಳುದಾ? ಇಲ್ಲಿ ಸಮಾಧಾನ ಅಂದೆ. ಇಲ್ಲಿ ಸಮಾಧಾನ ಅನ್ಬೇಕಿದ್ರೆ ಏನು ಕಾರಣ? ಬೇಟೆ ಬೇಟೆ ಈಗ ಪ್ರಯೋಜನ ಆಗೋದಿಲ್ಲ. ಈಗ ಬೇಟೆ ಆಗೋದಿಲ್ಲ. ಅಲ್ಲಿ ಸತ್ತ ಮೇಗೆ ಎದ್ದು ಬರಾಕಿಲ್ಲ. ಸತ್ತ ಮೃಗ ಎದ್ದು ಬರೋದು ಯಾಕೋ? ಅಂದ್ರೆ ಮೊದಲ ಎಡೆಯಲ್ಲಿ ನಿಂತ್ಕೊಂಡು ಹೆಂಗೆ ಬೇಟೆ ಆಡೋದು? ಹಾಗಲ್ಲ, ನಾವೆಲ್ಲರೂ ಬೇಟೆ ಆಡ್ಬೇಕಾಗಿದ್ರೆ ಒಗ್ಗಟ್ಟು ಬೇಕು. ಒಗ್ಗಟ್ಟು ಬೇಕು. ಈಗ ಬೇಟೆ ಆಡಿದ್ರೆ ದೊರಕಲಾರದು. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟು ಯಾವ ಇದಕ್ಕೆ ಮಾತ್ರ. ಆದ್ರೆ ಒಂದುಂಟು, ಒಬ್ಬೊಬ್ಬರು ಒಂದೊಂದು ಗಂಡಿಯಲ್ಲಿ ನಿಂತು ಬೇಟೆಯನ್ನು ಖಂಡಿತವಾಗಿ ಪ್ರಾಣಿಗಳು ಸಿಕ್ಕುವುದಕ್ಕೆ. ಹಾಗಾಗಿ ಯಾರು ಯಾರು ಯಾವ ಯಾವ ಗಂಡಿಯಲ್ಲಿ ನಿಲ್ತಾರೆ ಕೇಳೋಣ. ಯಾವ ಗಂಡಿ ನಿಂತ್ಕೊಂಡ್ಯಾ? ಕಲ್ಲಗುಂಡಿ ಕಲ್ಲಗುಂಡಿ ಎತ್ತು ಗಂಡಿ ಅವ ಇನ್ನೊಬ್ಬ ಕೆಳಗುಂಡಿ. ಆ ಕಡೆ ಈ ಕಡೆ ಎಲ್ಲ ನೋಡಿ ನನ್ಗುಂಡಿ ನೀರುಗುಂಡಿ ಬಜಗುಂಡಿ ಎಲ್ಲವರು ಒಂದೊಂದು ಗಂಡಿಯಲ್ಲಿ ನಿಲ್ತಾರೆ. ನೀನು ನೀರು ಕೆಳಗಿಂದ ಮೇಲೆ ಹೋಗೋ ಗಂಡಿಯಲ್ಲಿ. ನೀರು ಕೆಳಗಿಂದ ಮೇಲೆ ಹೋಗ್ತದೆ? ಹೋಗೈತೆ. ಸಾಧ್ಯವೇ ಇಲ್ಲ. ಸಾಧ್ಯ ಐತೆ. ನೀರು ಮೇಲಿಂದ ಕೆಳಗೆ ಹೋಗೋದು ಹೊರತು ಕೆಳಗಿಂದ ಮೇಲೆ ಹೋಗುವುದಿಲ್ಲ. ಕೆಳಗಿಂದ ಮೇಲೆ ಹೋಗೈತೆ. ಹೋಗ್ತದ? ಹೋಗ್ತೆ. ಹೌದಾ? ಹೌದು. ಸಾಕ್ಷಿ ಪುರಾವೆ ಎಲ್ಲ ಒಳಗಿಸಿ ಬಂದಿನ ಸಾಕ್ಷಿ. ಮೊನ್ನೆ ಒಂದು ದಿವಸ ಆ ಕಾಡೆಮ್ಮೆ ಉಂಟಲ್ಲ, ನೀರು ಕುಡಿಯಕ್ಕಂತ ಹಳ್ಳಕ್ಕೆ ಬಂದೈತೆ. ನೀರು ಕುಡಿದು ಮೇಲೆ ಬರೋದು, ನೀರು ಕೆಳಗಿಂದ ಮೇಲೆ ಬರುದಿಲ್ಲ. ಪ್ರಾಣಿಗಳು ನೀರು ಸೇವನೆ ಮಾಡುವಾಗ ಕೆಳಗಿದ್ದ ನೀರು ಮೇಲೆ ಬಾಯಿ ಮೂಲಕ ಮತ್ತೆ ಅಲ್ಲಿಗೆ ಟೈಮ್ ಕಂತ ಬಂದು ಸತ್ತೋಯ್ತದು. ಹಾಗಾದ್ರೆ ನೀರು ಬಹಳ ಜನ. ನಮ್ಮ ಅಜ್ಜಯ್ಯನ ತಲೆಗೆ ಅವ್ರಿಗೆ ಶ್ರಮ ಇಲ್ಲ. ಹೌದಾ? ಏನೇ ಇರಲಿ, ಇಷ್ಟು ಹೊತ್ತಿನಲ್ಲಿ ಎಲ್ಲವರು ಒಂದೊಂದು ಗಂಟೆ
ಯಾರು ಹಿಡಿಂಬಾಬನಕ್ಕೆ ಯಾರು ಉಂಪ ಕೇಳಿದ್ದೀರಿ? ಹಿಡಿಂಬೆ ಅಂತ ಕರಿಬಲ್ಲೆವು. ಓಯ್, ಹಾ ನಮ್ಮ ಅಣ್ಣನಾದ ಹೌದು. ಹಿಡಿಂಬಾಸುರನ ಆಜ್ಞಾನುಸಾರವಾಗಿ ಹಾ. ನಡೆಯುವವಳು ನೋಡಿ ನಾನು. ನೀವು ಹೇಳಿದ ರೀತಿ ಹಾಗೆ ಅಯ್ಯ. ಹಿಡಿಂಬೆ ಓಯ್, ಹಾ ಏನಯ್ಯ ನಿಮ್ಮ ಮೂಗಿನ ಸೊಳ್ಳೆಯಿಂದ ಬಿದ್ದಿದ್ದೇನಾ? ಮತ್ತೆ ಹೇಗಪ್ಪ? ಹಾ ಎಲ್ಲರೂ ಹೇಳುವ ರೀತಿ ಹಾಗೆ ತಿಳಿದಿದ್ದೀರಾ? ಹೇಗೆ? ಹಿಡಿಂಬೆ ಅಮ್ಮನವರು ಅಮ್ಮ ಮಕ್ಕಳಿಗೆ. ಓಯ್, ಹಾ ನೀವು ಹೇಳಬೇಕಾದಿಲ್ಲ, ಮತ್ತೆ? ಲೋಕದ ರೂಢಿ ಹಾಗೆ. ಓಹೋ. ಆ, ಮತ್ತೆ ಹಿಡಿಂಬೆ ದೇವಿಯವರು ದೇವಿ ಗುಡಿಯಲ್ಲಿ. ಅದು ನಾನು ಕೂಡ ತಿಳಿದಿದ್ದೇನೆ. ಹೌದಾ? ಓಯ್, ಹಾ ಹಿಡಿಂಬೆ ಅಕ್ಕನವರಾದ್ರೂ ಕೂಡ ಹೇಳಬಹುದಿತ್ತು ತಾನೇ? ಅಕ್ಕ ತಂಗಿಗಲ್ಲ. ಓಯ್, ಹಾ ಇಷ್ಟು ಏಕವಚನದಿಂದ ಹಾ? ಬಹಳ ತಾತ್ಸಾರದಿಂದ ಮಾತನಾಡ್ತಾ ಇದ್ದೀರಿ. ಯಾರು? ಓಯ್, ಓಯ್. ಇಲ್ವಾ? ನೀವು ಅಂದ್ರೆ ಹಾಸ. ನಮ್ಮ ಅಣ್ಣನಾದ ಹಿಡಿಂಬಾಸುರನ ಆಸ್ಥಾನದಲ್ಲಿ ಹಾ. ಅನುನಿತ್ಯ ಹಾ ಹೇಳುವವರಲ್ವಾ? ಏನು? ಮನಸ್ಸಿಗೆ ಮುದವನ್ನು ಕೊಡುವಂತಹ ವ್ಯಕ್ತಿಗಳು ನೀವು ಎಂಬುದನ್ನು ಹಾ. ನಾನು ತಿಳಿದುಕೊಂಡಿದ್ದೇನೆ ನೋಡಿ. ಓಹೋ. ಕುಳಿತು ಕುಳಿತು ಬಹಳ ಬೇಸರವಾಯ್ತಯ್ಯ. ಓಯ್ ಆ, ಹೊರಟದ್ದ ಗಾಡಿ. ಓಯ್, ಬೇಸರ ಮಾಡಬೇಡಿ. ಮತ್ತೆ? ಅಲ್ಲ, ಹಾ ಬೇಡ. ಹಾ ಗಾಡಿ ಹೊರಟದ್ದು ಎಲ್ಲಿಗೆ ಎಂಬುದನ್ನು ನೀವು ತಿಳಿದಿದ್ದೀರಾ? ಹೌದು. ಎಲ್ಲಿ? ಬೇಕಾದ ರೀತಿಯ ಸರಕುಗಳನ್ನು ಕೊಂಡೊಯ್ಯುವುದಕ್ಕಾಗಿ ಹಾ. ನಾನು ಹೊರಟಿದ್ದೇನೆ ನೋಡಿ. ಓಹೋ. ಆ, ಹಾ. ಅಣ್ಣನಾದ ಹಿಡಿಂಬಾಸುರನ ಆಜ್ಞಾನುಸಾರವಾಗಿ ಈ ಕಾಡನ್ನು ಸುತ್ತಿ ಬರಬೇಕು ಎಂಬುದಾಗಿ ನಾನು ತೀರ್ಮಾನಿಸಿದ್ದೇನೆ. ಹಾ. ಈ ವೇಳೆ ಹಾ ಏನಾದ್ರೂ ತಿನ್ನುವುದಕ್ಕೆ ಸಿಕ್ಕಿದ್ದಾದ್ರೆ ಹಾ. ಆದಷ್ಟು ಬೇಗನೆ ತಿಂದು ಹಾ. ಜೀರ್ಣಿಸಿಕೊಳ್ಳಬಹುದು ಎಂಬುದಾಗಿ ಮನಸ್ಸು ನಡೆಸಿದ್ದೇನೆ. ಹೌದಾ? ಆದ್ದರಿಂದ ಹಾ. ಹೋಗಿ ಬಿಡೋಣ ಆ ಕಡೆಗೆ. ಯಾರೆಂದು ತಿಳಿಯದೆ ಕೆಡುಕ ವಟ ಮೂಲದೋ
ಭೂರಿ ವಿಕ್ರಮಿ ಹನುಮ ಬಾಲಗಿಟ್ಟು ಕ್ಷೀರಕಾಯದಿ ಬೀಳಿದೆ.
ಆಮೇಲೆ ಬಂಡದ ವೇಷದ ತೆರೆಪರಪಾಟು, ಅದರ ಬಳಿಕ ಬೇಡರ ಕಿರಾತನ ತೆರೆಪರಪಾಟು, ಆಮೇಲೆ ಹೆಣ್ಣು ಬಣ್ಣದ ತೆರೆಪರಪಾಟು ಮತ್ತು ಕೊನೆಗೆ ಈಗ ಹನುಮಂತನ ವೇಷ ತೆರೆಪರಪಾಟು ತಾವೆಲ್ಲ ನೋಡಿದ್ದೀರಿ. ಇದು ದಾಖಲೀಕರಣಕ್ಕಾಗಿಯೂ ಮತ್ತು ಯಕ್ಷಗಾನದ ಪರಂಪರೆಯಲ್ಲಿ ರಂಗಕ್ರಮಗಳು ಹೇಗಿತ್ತು ಎನ್ನುವುದರ ಪ್ರದರ್ಶನಕ್ಕಾಗಿಯೂ ಏರ್ಪಡಿಸಿದ್ದಾಗಿದೆ. ಇವತ್ತಿನವರೆಗೆ ನಾವು ಇವತ್ತು ಒಡ್ಡೋಲಗ ನೃತ್ಯಗಳನ್ನೆಲ್ಲ ಮಾಡಿ ಮುಗಿಸಿದ ಕಾರಣ ಇನ್ನು ಮುಂದಿನ ದಿನಗಳ ಪ್ರದರ್ಶನ ಸಂದರ್ಭದಲ್ಲಿ ಇವುಗಳ ಮತ್ತೆ ಪುನರಾವರ್ತನೆ ಇರುವುದಿಲ್ಲ. ನಮ್ಮ ನಿರ್ದೇಶಕರು ಆ ರೀತಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ನೃತ್ಯಗಳ ಪುನರಾವರ್ತನೆ ಇರುವುದಿಲ್ಲ, ನೇರವಾಗಿ ಕಥಾಭಾಗಕ್ಕೆ ಹೋಗುವಂಥದ್ದು. ಆ ರೀತಿಯಿಂದ ಇದನ್ನು ಇವತ್ತು ನಡೆಸಿದ್ದಾಗಿದೆ. ಹಿಮ್ಮೇಳದಲ್ಲಿ ಸಹಕರಿಸಿದ ಎಲ್ಲ ಕಲಾವಿದರಿಗೂ, ಮುಮ್ಮೇಳದಲ್ಲಿ ಸಹಕರಿಸಿದ ಎಲ್ಲ ಕಲಾವಿದರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಯಕ್ಷಗಾನ ಕಲಾಪ್ರಿಯರೆಲ್ಲ ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ.